ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ್ನ ಈ ಒಂದು ವಿಶೇಷ ಮಾತುಕತೆ ವಿಶ್ವ ಯೋಗ ದಿನ ಇಂದು. ಈ ಒಂದು ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಕೊಲ್ಯದ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರದ ಸಮೀಪದ ನಾರಾಯಣ ಗುರು ಸಭಾಮಂದಿರದಲ್ಲಿ ಕಳೆದ 20 ವರ್ಷಗಳಿಂದ ಯೋಗ ತರಬೇತಿಯನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಈ ಯೋಗ ತರಬೇತಿಯನ್ನು ಯೋಗ ಗುರುಗಳಾದಂತಹ ಶ್ರೀಯುತ ಬಾಳಪ್ಪ ಪೂಜಾರಿಯವರು ಈಗ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರೊಂದಿಗೆ ಈ ಒಂದು ವಿಶೇಷ ಮಾತುಕತೆಗೆ ನಾರಾಯಣ ಗುರು ಧ್ಯಾನ ಮಂದಿರದ ಮತ್ತು ಕೊಲ್ಯ ಬಿಲ್ಲವ ಸಮಾಜದ ಅಧ್ಯಕ್ಷರು, ಎಲ್ಲ ಪ್ರಮುಖ ಸದಸ್ಯ ಬಂಧುಗಳು ಹಾಗೂ ಯೋಗ ತರಬೇತಿಗೆ ಬರುವವರೆಲ್ಲ ಇದ್ದಾರೆ. ಎಲ್ಲರನ್ನು ಸ್ವಾಗತಿಸ್ತಾ, ಎಲ್ಲ ವೀಕ್ಷಕ ಬಂಧುಗಳನ್ನು ಸ್ವಾಗತಿಸ್ತಾ, ವಿಶ್ವ ಯೋಗ ದಿನ ಇಂದು. ಈ ಸಂದರ್ಭದಲ್ಲಿ ನೀವು ಈ ಒಂದು ವಿಶ್ವ ಯೋಗ ದಿನ ಘೋಷಣೆ ಆಗುವ ಮೊದಲೇ ಕಳೆದ 20 ವರ್ಷಗಳಿಂದ ಇಲ್ಲಿ ಯೋಗ ತರಬೇತಿ ಆಗ್ತಾ ಇದೆ. ಯಾವಾಗ ಆರಂಭ ಆಯಿತು ಮತ್ತು ಯಾವ ರೀತಿ ತರಬೇತಿಗಳನ್ನು ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ? ಇಲ್ಲಿ ಯೋಗ 9/3/1999ರಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನನಗೆ ಬಿಲ್ಲವ ಸೇವಾ ಸಮಾಜದಲ್ಲಿ ಎಲ್ಲರೂ ಪೂರ್ತಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಅಧ್ಯಕ್ಷರು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಇದ್ದಾರೆ. ಪೂರ್ತಿ ಸಹಕಾರದಿಂದ ನಾನು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಡೆಸ್ತಾ ಇದ್ದೇನೆ. ಇಲ್ಲಿ ಇಷ್ಟರವರೆಗೆ ನನಗೆ ಜನ ಇಲ್ಲ ಅಂತ ಆಗಲಿಲ್ಲ. ಈಗ 20ನೇ ವರ್ಷದಲ್ಲಿ ನಡೀತಾ ಉಂಟು. ಇದು ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಮತ್ತು ಪ್ರಯೋಜನ ಕೂಡ ಆಗಿ ಜನರಿಗೆ ಪ್ರಯೋಜನ ಸಿಗಬೇಕಂತ ಆ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೇನೆ. ಹೇಗಾದರೂ ಹರಕೆ ಸಂದಾಯ ಮಾಡಿದ ಸಾಲದು, ಒಂದು ಸಣ್ಣ ಮಟ್ಟಿನ ಫೀಸು ತಗೊಳ್ತೇನೆ. ಆ ಫೀಸಿಗೆ ಸರಿಯಾಗಿ ನಾನು ಅದಕ್ಕೆ ಸರಿಯಾಗಿಲ್ಲ, ಅದಕ್ಕಿಂತ ಮಿಗಿಲಾಗಿ ನಾನು ನನ್ನ ಯೋಗದ ಇದನ್ನು ಅನುಭವವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಹಾಗೆ ಪ್ರಯೋಜನ ಆದವರು ತುಂಬ ಜನ ಇದ್ದಾರೆ. ಕೃತಜ್ಞತೆ ಹೇಳುವವರು ನನಗೆ ತುಂಬ ಜನ ಸಿಕ್ಕಿದ್ದಾರೆ. 1999ರಿಂದ ಯೋಗ ತರಬೇತಿ ಇಲ್ಲಿ ಆರಂಭ ಆಯಿತು ಅಂತ ಹೇಳ್ತಾ ಇದ್ದೀರಿ. ಈ ಯೋಗ ತರಬೇತಿಯನ್ನು ಇಲ್ಲಿ ಆರಂಭಿಸಬೇಕು ಅಥವಾ ಆ ಕಲ್ಪನೆ ಹೇಗೆ ಬಂತು ಮತ್ತು ನೀವು ಯಾವ ರೀತಿಯಲ್ಲಿ ಯೋಗವನ್ನು ತರಬೇತಿ ಪಡೆದುಕೊಂಡಿದ್ದೀರಿ? ನನಗೆ ಕೆಲವು ತೊಂದರೆ ಇತ್ತು. ನನ್ನ ಶಾರೀರಿಕ ತೊಂದರೆ ನನಗೆ ಇತ್ತು. ಅಂದರೆ ಸೈನಸೈಟಿಸ್, ಪೈಲ್ಸಿನ ಪ್ರಾಬ್ಲಮ್, ಮತ್ತು ಸೊಂಟ ನೋವು, ಸೊಂಟಗೆ ಬ್ಯಾಕ್ ಪೇಯ್ನ್ ಅದೆಲ್ಲ ನನಗೆ ತುಂಬ ಅದರಲ್ಲಿ ಸಫರಾಗಿದ್ದೇನೆ. ಸಫರಾಗಿ ಸೈನಸೈಟಿಸ್, ಅದಕ್ಕೆ ನಾನು ತಿಳಿದ ಮಟ್ಟಿಗೆ ಅದಕ್ಕೆ ಸರಿಯಾದ ಮದ್ದು ಇಲ್ಲ. ಅದೇ ರೀತಿ ಇದೆಲ್ಲ ಬೆನ್ನೋವಿಗೆ ಆದರೆ ಡಾಕ್ಟ್ರಲ್ಲಿ ಹೋಗದೆ ಆಗೋದಿಲ್ಲ. ಸೈನಸೈಟಿಸಿಗೆ ತಾತ್ಕಾಲಿಕ ಪರಿಹಾರ ಅಲ್ಲದೆ ಸರಿಯಾದ ಪರಿಹಾರ ಸಿಗುವುದಿಲ್ಲ. ಯೋಗದಲ್ಲಿ ನಾನು ಅದನ್ನು ಪಡೆದೆ. 3 ತಿಂಗಳಲ್ಲಿ ನನ್ನ ಪ್ರಾಬ್ಲಮ್ ಎಲ್ಲ ನಾರ್ಮಲ್ ಆಯಿತು, ಸಾಲ್ವ್ ಆಯಿತು. ಅದಕ್ಕೆ ನನ್ನ ಗುರುಗಳು ಡಾಕ್ಟರ್ ಕೃಷ್ಣ ಶರ್ಮಾ ಮತ್ತು ಕೃಷ್ಣ ಭಟ್ ಅವರು ನನಗೆ ಗುರುಗಳು. ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದೆ. ಎಲ್ಲ ನನಗೆ ಇರುವ ಪ್ರಾಬ್ಲಮ್ ಒಂದು 4-5 ಥರದ ಪ್ರಾಬ್ಲಮ್ ಇತ್ತು, ಅದು ಸಾಲ್ವ್ ಆಯಿತು. ಅದರಿಂದ ನನಗೆ ಪ್ರೇರಣೆ ಸಿಕ್ಕಿತು. ಒಂದು 10 ಜನರಿಗೆ ಕಲಿಸಿದೆ ಹೇಗೆ ಅಂತ ಪ್ರೇರಣೆ ಸಿಕ್ಕಿತು. ಹಾಗೆ ಗುರುಗಳಲ್ಲಿ ಹೇಳಿದೆ, ಕೃಷ್ಣ ಶರ್ಮರವರಲ್ಲಿ ನಾನು ಹೀಗೆ ಕ್ಲಾಸ್ ಮಾಡುವ ಇದರಲ್ಲಿ ಇದ್ದೇನೆ, ಧಾರಾಳ ಮಾಡಿ, ನಿಮಗೆ ಗೈಡೆನ್ಸ್ ಬೇಕಿದ್ದರೆ ನನ್ನಲ್ಲಿ ಬನ್ನಿ, ನಾನು ಕೊಡ್ತೇನೆ ಅಂತ ಹೇಳಿದರು. ಅದೇ ರೀತಿ ಮಾಡಿದ್ದಾರೆ ಅವರು ಫಸ್ಟಿಗೆ. ಈಗ ಹಾಗಾಗಿ ನನ್ನ ಈ ಕಾರ್ಯ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. 20 ವರ್ಷದಿಂದ ಇಲ್ಲಿ ಯೋಗ ತರಬೇತಿ ನಡೀತಾ ಇದೆ. ಈ ತರಬೇತಿ ಅಂತ ಹೇಳಿದರೆ ಒಂದು ತಂಡದ ಅವಧಿ ಎಷ್ಟು ಮತ್ತು ಒಂದು ತಂಡದಲ್ಲಿ ಸಾಧಾರಣ ಎಷ್ಟು ಮಂದಿ ಯೋಗಕ್ಕೆ ಕಲೀಲಿಕ್ಕಾಗಿ ಆಸಕ್ತಿ ಇರುವವರು ಬರ್ತಾರೆ? ಇದು ಅವಧಿ 3 ತಿಂಗಳ ಕೋರ್ಸನ್ನು ಮಾಡ್ತಾ ಇದ್ದೇನೆ. 3 ತಿಂಗಳವರೆಗೆ. ಅಂದರೆ ಬೆಳಿಗ್ಗೆ ಬೇರೆ ಬ್ಯಾಚು, ಸಾಯಂಕಾಲ ಬೇರೆ. ಪ್ರತಿ ದಿವಸ ಅಂದರೆ ವಾರದಲ್ಲಿ 3 ದಿವಸ ಕಲಿಯುವಾಗ. ಕಲಿತಾದ ಮೇಲೆ 3 ತಿಂಗಳಾದ ನಂತರ ಅವರಿಗೆ ಡೈಲಿ ಪ್ರಾಕ್ಟೀಸ್ ಉಂಟು. ದಿವಸ ಪ್ರಾಕ್ಟೀಸ್ಗೆ ಇಲ್ಲಿಯೇ ಬರ್ಬೋದು. ಅವರಿಗೆ ಸ್ವಲ್ಪ ಮಟ್ಟಿನ ಇಲ್ಲಿ ಕರೆಂಟ್ ಖರ್ಚು ಎಲ್ಲ ಉಂಟು. ಹಾಗಾಗಿ ಸಣ್ಣ ಮಟ್ಟಿನ ಫೀಸು ಅವರಲ್ಲಿ ತಗೊಳ್ತೇನೆ. ಅದು ಅವರು ಯಾವಾಗಲೂ ಬರ್ಬೋದು. ಈಗ ಪ್ರಾರಂಭದಲ್ಲಿದ್ದವರು ಇದ್ದಾರೆ, ಮತ್ತೆ ಸೇರಿದವರು ಇದ್ದಾರೆ. ಕೆಲವರು ಮನೆಯಲ್ಲಿ ಮಾಡ್ತಾರೆ, ಇಲ್ಲಿ ಬರಲೇಬೇಕಂತ ಇಲ್ಲ. ಅವರಿಗೆ ಇಲ್ಲಿ ಅದೇ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳಿ ಹೆಚ್ಚಿನವರು ಬರ್ತಾರೆ ಜೊತೆಯಲ್ಲಿ ಆಗುವಾಗ. ಯೋಗ ತರಬೇತಿ ಪಡೆಯುವುದಂತ ಹೇಳುವಾಗ ಯೋಗ ತರಬೇತಿಗೆ ಅದಕ್ಕೇನು ವಯಸ್ಸಿನ ಮಾನದಂಡ ಅಥವಾ ಅವರಿಗೆ ಅರ್ಹತೆಗಳು, ಕೆಲವರಿಗೆ ಅವರದ್ದೇ ಆದಂತಹ ಇತಿಮಿತಿಗಳಿರ್ತವೆ. ಉದಾಹರಣೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಬೇರೆ ಬೇರೆ ಬೆನ್ನು ನೋವು, ಕುತ್ತಿಗೆ ನೋವು, ಇಂತಹ ಕಾಯಿಲೆಗಳೆಲ್ಲ ಇರ್ತವೆ. ಈ ಸಂದರ್ಭದಲ್ಲಿ ಅವರು ಯೋಗ ಮಾಡಬಹುದಾ ಅಥವಾ ಮಾಡಿದರೆ ಅದು ಸರಿ ಹೋಗ್ತದಾ? ಆದರೆ ನಮ್ಮ ಯೋಗದ ಪ್ರಕಾರ ಎಲ್ಲರಿಗೂ ಯೋಗಾಭ್ಯಾಸ ಮಾಡ್ಬೋದು. ಅಂದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗಬೇಕು, ನಡೀಲಿಕ್ಕೆ ಆಗಬೇಕು, ನಿಂತುಕೊಳ್ಳಿಕ್ಕೆ ಆಗಬೇಕು. ಅಷ್ಟು ಮಾತ್ರ ಇಲ್ಲಿ ಮಾನದಂಡ, ಅದು ಮಾತ್ರ.
ಅದು ಆಗದಿದ್ದರೆ ಇಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಯೋಗ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಮುಖಾಂತರ ಮಾತ್ರ ಅವರಿಗೆ ಕೊಡ್ಬೋದು ಹೊರತು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಎಲ್ಲ ಆರ್ಟಿಗೆ ಸಂಬಂಧಪಟ್ಟ ತೊಂದರೆ ಅವರು ಅದನ್ನೆಲ್ಲ ಇಲ್ಲಿ ಯೋಗದಲ್ಲಿ ಸರಿಪಡಿಸಲಿಕ್ಕೆ ಆಗ್ತದೆ. ಒಂದು ವೇಳೆ ಅದು ಆಗದಿದ್ದರೆ ಯೋಗ ಅಂತ ಹೇಳೋದಿಲ್ಲ ಅದಕ್ಕೆ. ಆ ಉಸಿರಾಟದ ಕ್ರಮ ಅದನ್ನೆಲ್ಲ ಈಗ ಬೆನ್ನೋವು ಸೊಂಟ ನೋವು ಅದು ಸ್ವಲ್ಪ ಮಟ್ಟಿಗೆ ಇದೆ. ಜಾಸ್ತಿ ಆದರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಆದರೆ ಡಾಕ್ಟ್ರಲ್ಲಿ ಹೋಗಲೇಬೇಕಾಗ್ತದೆ. ಇಲ್ಲಿ ಬಂದು ಅದನ್ನು ಸರಿ ಮಾಡ್ತೇನೆ ಅಂದರೆ ಇಲ್ಲಿ ಇದನ್ನು ಯಾವುದೇ ಆಸನ ಮಾಡಲಿಕ್ಕೆ ಆಗದಿದ್ದರೆ ಪ್ರಯೋಜನ ಆಗೋದೂ ಇಲ್ಲ. ಅದಕ್ಕೆ ಪ್ರತ್ಯೇಕ ಆಸನ ಇದೆ. ಬೆನ್ನು ಸೊಂಟ ನೋವು ಆದರೆ ಭುಜಂಗಾಸನ, ಶಲಭಾಸನ, ಧನುರಾಸನ, ಉಷ್ಟ್ರಾಸನ ಅಂತ ಇದೆ. ಅದನ್ನು ಮಾಡಲಿಕ್ಕೆ ಆಗದಿದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಅದನ್ನು ಮಾಡಲಿಕ್ಕೆ ಆಗಬೇಕು. ಹಾಗಾಗಿ ಇಲ್ಲಿ ವಯಸ್ಸಿನ ಮಿತಿ ಇಲ್ಲ ಇದಕ್ಕೆ. ವಯಸ್ಸು ಸಣ್ಣ ವಯಸ್ಸಿಂದ ಹಿಡಿದು ನಡಿಲಿಕ್ಕೆ ಆಗ್ತದೆ ಎಲ್ಲಿವರೆಗೆ 90 ವರ್ಷ ಇರ್ಬೋದು. ನಡಿಲಿಕ್ಕೆ, ಕೂತುಕೊಳ್ಳಿಕ್ಕೆ, ನಿಂತುಕೊಳ್ಳಿಕ್ಕೆ ಆಗ್ತದೆ. ಎಲ್ಲರಿಗೂ ಯೋಗಾಭ್ಯಾಸ ಕಲಿಬೋದು. ಇದರಲ್ಲಿ ಯಾವ ಒತ್ತಡವೂ ಇಲ್ಲ. ಅವರಿಗೆ ಎಷ್ಟಾಗ್ತದೆ ಅಷ್ಟು ಮಾಡೋದು. ವಯಸ್ಸಾಗಿದೆ ನೀವು ಈ ರೀತಿ ಮಾಡಲೇಬೇಕು ಅಂಥದ್ದು ಇಲ್ಲವೇ ಇಲ್ಲ ಇದರಲ್ಲಿ. ನಿಮಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಹೋಗಿ. ಅದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆಗ್ತದೆ ಅಂತ ಮಾತ್ರ ನಾನು ಹೇಳುವಂಥದ್ದು. ಈಗ ಈ ಯೋಗ ತರಬೇತಿಯಿಂದ ಶರೀರದ ಆ ಒಂದು ದೃಢತೆ ಹೆಚ್ಚುತ್ತದೆ, ಮತ್ತೊಂದು ಆರೋಗ್ಯ ಹೆಚ್ಚುತ್ತದೆ ಅಂತ ನಾವು ಹೇಳ್ತೇವೆ. ಆರೋಗ್ಯಕ್ಕೆ ಯಾವ ರೀತಿ ಯೋಗ ಸಹಕಾರಿ? ಯಾಕೆಂತ ಹೇಳಿದರೆ ಮುಖ್ಯವಾಗಿ ನಮಗೆ ಮನಸ್ಸಿನ ಏಕಾಗ್ರತೆ ಅನ್ನೋದು ಬರುವುದಿದ್ರೆ ಅದು ಯೋಗದಿಂದ ಅಂತ ಹೇಳ್ತೇವೆ. ಯೋಗದಿಂದ ಇಂತಹ ಯಾವೆಲ್ಲ ಪ್ರಯೋಜನಗಳಿವೆ? ಯೋಗದಿಂದ ಪ್ರಯೋಜನ ಅಂತ ಹೇಳಿದರೆ ನೀವು ಹೇಳಿದಾಗೆ ಏಕಾಗ್ರತೆ ಫಸ್ಟಿಗೆ ನಾವು ಏಕಾಗ್ರತೆ ಬೆಳೆಸಬೇಕು. ಏಕಾಗ್ರತೆ ಬೆಳೆಸಲಿಕ್ಕೆ ಯೋಗದಲ್ಲಿ ಆಗುವಷ್ಟು ಸುಲಭದಲ್ಲಿ ಬೇರೆ ಯಾವುದಲ್ಲಿ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯೋಗದಲ್ಲಿ ಅಂತ ಹೇಳಿದರೆ ಇಲ್ಲಿ ಉಸಿರಾಟ ಮಾಡುವಾಗ ಅದೊಂದು ಕ್ರಮಬದ್ಧ ರೀತಿಯಲ್ಲಿ ಇರಬೇಕು ಹೊರತು ಅವರಷ್ಟಕ್ಕೆ ಮಾಡುವಂಥದ್ದಲ್ಲ. ಈಗ 1 ನಿಮಿಷದಲ್ಲಿ ಇಷ್ಟೇ ಆಗಬೇಕಂತ ಉಂಟು ಉಸಿರಾಟ. ಅದನ್ನು ಫಸ್ಟಿಗೆ ಅವರು ಕಲಿಬೇಕು. ಕಲಿತಾದ ಮೇಲೆ ಮತ್ತೆ ಸರಿಯಾಗಿ ಮಾಡಲಿಕ್ಕೆ ಆಗ್ತದೆ. 1 ನಿಮಿಷದಲ್ಲಿ 12 ಉಸಿರಾಟ ಅವರೇ ಅಭ್ಯಾಸ ಮಾಡೋ ಹೇಗೆ ಅಂತ ಲೆಕ್ಕ ಮಾಡಬೇಕಾಗ್ತದೆ. ಅದನ್ನು ಅಭ್ಯಾಸ ಮಾಡಿ ಲೆಕ್ಕ ಮಾಡುವುದು ಆಗ ಸರಿ ಆಗ್ತದೆ. ಈಗ ಅದರಿಂದಾಗಿ ಯಾವುದು ನಮ್ಮ BP ಇರ್ಬೋದು, ಪಲ್ಸ್ ರೇಟ್ ಇರ್ಬೋದು, ಅದೆಲ್ಲ ನಾರ್ಮಲ್ ಬರ್ತದೆ. ಯಾವಾಗ ಉಸಿರಾಟ ನಮ್ಮದು ಸರಿ ಆಯಿತೋ ಆವಾಗ ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಅದು ಸರಿಯಾದ ಎಲ್ಲ ಆರೋಗ್ಯ ಸರಿ ಆಯಿತು ಅಂತ ಲೆಕ್ಕ. ಯಾವುದು ಹಾರ್ಟಿನ ತೊಂದರೆ ಇರ್ಬೋದು ಅಥವಾ ಕೊಲೆಸ್ಟ್ರಾಲ್ ತೊಂದರೆ ಇರ್ಬೋದು, ನನಗೆ ಅಂಥವ್ರು ಸಿಗ್ತಾ ಇರ್ತಾರೆ. ಅದನ್ನು ಈಗ ಎಂಜಿಯೋಪ್ಲಾಸ್ಟಿ ಸರ್ಜರಿ ಅಲ್ಲಿವರೆಗೆ ತಲುಪಿದರೆ ಮಾಡಲೇಬೇಕಾಗ್ತದೆ. ಅದು ಮಾಡಲಿಕ್ಕೆ ಕೂಡ್ದು ಅಂತ ಹೇಳೋದಿಲ್ಲ. ಆದರೆ ಅದು ಬಾರದಾಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಹೇಳ್ತೇನೆ. ಈಗ ಅಸ್ತಮ ಇರ್ಬೋದು ಅಥವಾ ಸೈನಸೈಟಿಸ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಅಥವಾ ಈ ಸಿವಿಯರ್ ಎಲರ್ಜಿ ಸೋರಿಯಾಸಿಸ್ ಇರ್ಬೋದು. ಅದನ್ನೆಲ್ಲ ನನಗೆ ಅದು ಇಲ್ಲಿ ಬಂದು ವಾಸಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಬಂದು ವಾಸಿಯಾಗಿದೆ. ಕೊಲೆಸ್ಟ್ರಾಲ್ ಇದ್ದವರು ನಾರ್ಮಲ್ ಬಂದಿದೆ ಅಂದರೆ ನನಗೆ ನನ್ನ ಸ್ವತಃ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ. ಸೈನಸೈಟಿಸಿಂದ ನಾನೇ ಸ್ವತಃ ಕೆಲವಾರು ವರ್ಷದಿಂದ ಸಫರ್ ಆಗಿದ್ದೇನೆ. ಅದರಿಂದ 4 ಸಲ ನನಗೆ ಸರ್ಜರಿ ಆಗಿದೆ. ಅದೆಲ್ಲ ಈಗ ಅಂಥ ಡಾಕ್ಟ್ರಲ್ಲಿ ಹೋಗೋ ಪ್ರಮೇಯ ಬರೋದಿಲ್ಲ. ಒಂದು ವೇಳೆ ಸ್ವಲ್ಪ ಶೀತ ಆದರೆ ಸೈನಸ್ಸಿನವರಿಗೆ ಅದು ಸಾಧಾರಣ ಇರ್ತದೆ. ಪ್ರಾಣಾಯಾಮ ಮಾಡಿದರೆ ಆಯಿತು. ಪ್ರಾಣಾಯಾಮದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಡಾಕ್ಟ್ರಲ್ಲಿ ಹೋಗೋದಿಲ್ಲ, ಮದ್ದಿಗೆ ಹೋಗೋದೇ ಇಲ್ಲ. ಅಷ್ಟು ಇದರಲ್ಲಿ ನನಗೆ ಕಾನ್ಫಿಡೆನ್ಸ್ ಉಂಟು. ಅದೇ ರೀತಿ ಪೈಲ್ಸಿನ ಪ್ರಾಬ್ಲಮ್ ಇತ್ತು, ಅದು ಕೂಡ ನಾರ್ಮಲಿ ಬಂದಿದೆ. ಡಾಕ್ಟ್ರಲ್ಲಿ ಮದ್ದು ತಗೊಳ್ಳೋದು ಇದರಿಂದ ಯೋಗದಿಂದಾಗಿ ಶಾರೀರಿಕವಾದಂತಹ ಮತ್ತು ಆರೋಗ್ಯವಾದಂತಹ ಹಲವಾರು ಪ್ರಯೋಜನಗಳಿವೆ. ಈ ರೀತಿಯಲ್ಲಿ ಪ್ರಯೋಜನ ಹೊಂದಿದವರು ಅಂದರೆ ಇಲ್ಲಿ ಬಂದು ಇಂತಹ ಒಂದು ಸಂಕಷ್ಟಗಳಿಂದ ಇದ್ದವರು, ಪ್ರಯೋಜನ ಹೊಂದಿದವರು ಯಾವ ರೀತಿಯ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ? ನನಗೆ ಇಲ್ಲಿ ಬಂದ ಮೇಲೆ ಅಂದರೆ ಕೆಲವರು ಹೇಗೆ ಅಂತ ಹೇಳಿದರೆ, ನಾನು ನೋಟಿಸ್ ಪೇಪರಲ್ಲಿ ಹಾಕ್ತೇನೆ, 3 ತಿಂಗಳಿಗೆ ಒಂದು ಸಲ ನೋಟಿಸ್ ಹಾಕ್ತೇನೆ. ಅದನ್ನು ನೋಡಿ ಅಂದರೆ ಕೆಲವರು ಭಾರಿ ಹಗುರವಾಗಿ ತಗೊಳ್ತಾರೆ. ಅಂದರೆ ಇದರಲ್ಲಿ ಎಲ್ಲ ಹೋಗ್ತದ ಅಂತ ಆ ರೀತಿ ಆಯಿತು. ಇಲ್ಲಿ ಬಂದು ನನಗೆ ಅಂಥವರು ಕೆಲವರು ಸಿಗ್ತಾರೆ. ನಾನು ಇಷ್ಟು ಪರಿಣಾಮ ಉಂಟು ಅಂತ ನನಗೆ ಮೊದಲು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಅನುಭವ ಆಯಿತು. ಇಷ್ಟು ಎಲ್ಲ ಯೋಗದಿಂದ ಉಂಟು ಪ್ರಯೋಜನ. ಅಂದರೆ ಯೋಗದಿಂದ ಸಾಧಾರಣ ಎಲ್ಲ ಕಾಯಿಲೆಯನ್ನು ವಾಸಿ ಮಾಡಲಿಕ್ಕೆ ಆಗ್ತದೆ. ಅಂದರೆ ವಾಸಿ ಮಾಡುವುದು ಅಂತ ಹೇಳಿದರೆ ಕ್ಯಾನ್ಸರ್ ಮತ್ತು ಏಡ್ಸ್ ಅದನ್ನು ಮಾತ್ರ ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಕಾಯಿಲೆಯನ್ನು ಕಂಟ್ರೋಲಿಗೆ ತರ್ಬೋದು. ಅದಕ್ಕೆ ಮೊದಲು ಈಗ ಕೆಲವು ಬ್ರೀದಿಂಗ್ ಪ್ರಾಬ್ಲಮ್ ಇರ್ಬೋದು, ಎಲರ್ಜಿಯದ್ದು ಇರ್ಬೋದು, ಅಥವಾ ಸೊಂಟ ನೋವು, ಬೆನ್ನೋವು ಇರ್ಬೋದು. ಅದು ಜಾಸ್ತಿ ಇದ್ದರೆ ಫಸ್ಟಿಗೆ ಅವರು ಡಾಕ್ಟ್ರಲ್ಲಿ ಹೋಗಿ ಮದ್ದು ತಗೊಳ್ಬೇಕು ಅಂತ ನಾವು ಹೇಳ್ತೇವೆ. ಯಾಕೆಂತ ಹೇಳಿದರೆ ಜಾಸ್ತಿ ಇರುವಾಗ ಈಗ ಅಸ್ತಮದವರು ಉಸಿರಾಟ ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ, ನಾವು ಹೇಳಿದಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅಲ್ಲಿ ಮದ್ದು ತಗೊಂಡು ಒಂದು ಸಲ ನಾರ್ಮಲ್ ಸ್ವಲ್ಪ ಕಡಿಮೆ ಆದರೆ ಮತ್ತೆ ಇದನ್ನು ಮುಂದುವರಿಸಿದರೆ ನಾರ್ಮಲಿ ಬರ್ತದೆ, ಮತ್ತೆ ಮದ್ದಿನ ಅವಶ್ಯಕತೆ ಇಲ್ಲ. ಡಯಾಬಿಟಿಸ್ನವರಿಗೆ ಡಯಾಬಿಟಿಸ್ ಅದೇ ರೀತಿ ಇಲ್ಲಿ ನಾರ್ಮಲ್ ಯೋಗದಲ್ಲಿ ನಾರ್ಮಲ್ ತರಲಿಕ್ಕೆ ಆಗ್ತದೆ. ಡಯಾಬಿಟಿಸ್ ಎಲ್ಲಿವರೆಗೆ ಅಂತ ಹೇಳಿದರೆ ಅವರು
ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ತಗೊಳ್ಳೋರು ತಗೊಳ್ಳೋದಾಗೆ ನಾರ್ಮಲಿ ಬಂದರೆ ಮತ್ತೆ ತಗೊಳ್ಳೋದು ಬೇಡ ಅಂತ ಹೇಳ್ತೇನೆ, ಅಷ್ಟು ಧೈರ್ಯವಾಗಿ. ಅದು ಗೊತ್ತಿದ್ದವರು ಡಾಕ್ಟ್ರುಗಳು ಹೇಳ್ತಾರೆ, ಅದು ಯೋಗದ ಶಿಕ್ಷಕರಲ್ಲಿ ಕೇಳಿ ಅವರಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಹಾಗೆ ಅಂತೇಳಿ ಬಿ ಪಿ ಹೈ ಇದ್ದವರಿಗೆ ಎಲ್ಲ ನಾರ್ಮಲ್ ಆಯಿತು, ನೀವು ಬಿ ಪಿ ಮಾತ್ರೆ ಬಿಡಿ ಅಂತ ನಾವು ಹೇಳುವುದೇ ಇಲ್ಲ. ಅದು ಡಾಕ್ಟ್ರೇ ಹೇಳಬೇಕು ಹೊರತು ನಾವು ಹೇಳುವಾಗಿಲ್ಲ. ಹಾಗೆ ಯೋಗದಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ ಅಂತ ಹೇಳ್ತೇವೆ ನಾವು. ಈ ಯೋಗವನ್ನು ಮಾಡುವಾಗ ಅಥವಾ ಯೋಗಾಭ್ಯಾಸ ಮಾಡ್ತಾ ಇರುವಾಗ ಅಥವಾ ನಿರಂತರವಾಗಿ ಯೋಗ ಚಟುವಟಿಕೆಯಲ್ಲಿರುವಾಗ ಇದಕ್ಕೆ ಆಹಾರ ಕ್ರಮಗಳೇನಾದರೂ ಇವೆ, ಇಂಥದ್ದೇ ಆಹಾರ ಸೇವನೆ ಆಗಬೇಕು ಎನ್ನುವಂತಹ ಪದ್ಧತಿ ಏನಾದರೂ ಇದೆಯಾ? ಆಹಾರದ ಕ್ರಮ ಅದು ಭಾರಿ ಪ್ರಾಮುಖ್ಯತೆ ಪಡೀತು ಇಲ್ಲಿ ಯೋಗದಲ್ಲಿ. ಈ ಯೋಗದಲ್ಲಿ ನಾವು ಒಟ್ಟಾರೆ ತಿನ್ನುವಂಥದ್ದು ಕುಡಿಯುವಂಥದ್ದು ಯಾವುದೇ ಇರ್ಬೋದು, ಅದಕ್ಕೆ ಮಿತಿ ಬೇಕೇ ಬೇಕು. ನಾನು ಸರಿಯಾಗಿ ನನಗೆ ಮೊದಲು ಕೆಲವರು ಹೇಳೋರಿದ್ದಾರೆ, ನಾವು ಮೊದಲೆಲ್ಲ ತುಂಬ ಕಷ್ಟದಲ್ಲಿದ್ದೆವು, ಈಗ ನಾವು ಎಲ್ಲ ದೇವರದಿಂದ ಎಲ್ಲ ನಮಗೆ ಆದಾಯ ಇದೆ, ಅದಕ್ಕೆ ನಾವು ಈಗ ಗಮ್ಮತ್ತು ತಿನ್ನುವಂಥದ್ದಲ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವವರು ಸಿಗ್ತಾರೆ. ಆದರೆ ಕಂಟ್ರೋಲ್ ಮಾಡಲಿಕ್ಕೆ ಆಗದಿದ್ದರೆ ನಮ್ಮ ಆರೋಗ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅದೀಗ ಫ್ಯಾಟ್ ಇರ್ಬೋದು, ಯಾವುದೇ ಇರಲಿ, ನಾವೊಂದು ಇತಿಮಿತಿ ಬೇಕೇ ಬೇಕು. ನಾವು ಗಾದೆ ಮಾತು ಅತಿ ಆದರೆ ಅಮೃತ ಕೊಡೋ ವಿಷ ಆತು ಅಂತ, ಅದೇ ರೀತಿ ನಮ್ಮ ಯೋಗ ಕೂಡ ಯೋಗದಲ್ಲಿ ಆಹಾರ ತಗೊಳ್ಳುವಂಥದ್ದು ಅದಕ್ಕೊಂದು ಕ್ರಮಬದ್ಧ ರೀತಿಯಲ್ಲಿ ಇರಬೇಕು ಹೊರತು ಕ್ರಮ ತಪ್ಪಿ ಯಾವಾಗಲೂ ನಾವು ಆಹಾರ ತಗೊಳ್ಳೋದು ಸರಿಯಲ್ಲ. ಮತ್ತು ನೀರು ಕುಡಿಯೋ ಕ್ರಮ, ಆಹಾರದ ಕ್ರಮ, ಅದನ್ನು ನಾನು ಪ್ರತ್ಯೇಕ ಹೇಳ್ತಾ ಇದ್ದೇನೆ, ಈ ರೀತಿ ಮಾಡಬೇಕು ಅಂತ. ಅದರಿಂದಾಗಿ ನಮ್ಮ ಶಾರೀರಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಖಂಡಿತ ಆಗ್ತದೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂದರೆ ನಾನು ಇಷ್ಟು ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಅದನ್ನು ಅಗತ್ಯ ಮಾಡಲೇಬೇಕಾಗ್ತದೆ ಆಹಾರದ ಕ್ರಮ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಯೋಗ ದಿನದ ಈ ಒಂದು ಸಂದರ್ಭದಲ್ಲಿ ಕೊಲ್ಯ ನಾರಾಯಣ ಗುರು ಸಭಾಮಂದಿರದಲ್ಲಿ ಯೋಗ ತರಬೇತಿಯನ್ನು ನಡೆಸಿಕೊಡುತ್ತಿರುವಂತಹ ಯೋಗ ಗುರುಗಳು ಶ್ರೀಯುತ ಬಾಳಪ್ಪ ಪೂಜಾರಿ ಇವರೊಂದಿಗೆ ಯೋಗದ ಆ ಒಂದು ಮಹತ್ವದ ಬಗ್ಗೆ, ಯೋಗದಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇಂದು ಯೋಗಕ್ಕೆ ವಿಶ್ವ ಮಾನ್ಯತೆ ನಮ್ಮ ಪ್ರಧಾನಿಯವರು ದೊರಕಿಸಿಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಯೋಗ ದಿನ ಆಚರಣೆಯಾಗುತ್ತಾ ಇದೆ. ಭಾರತಕ್ಕೆ ಯೋಗದ ಆ ಒಂದು ಕಲಿಕೆಯನ್ನು ಕೊಟ್ಟಂತಹ, ಯೋಗದ ಒಂದು ಅವಕಾಶವನ್ನು ಕೊಟ್ಟಂತಹ ಭಾರತದಲ್ಲಿ ಇಂದು ಯೋಗ ನಮಗೆ ಮತ್ತೆ ಅದರ ಮಹತ್ವ ತಿಳಿದು ಬರ್ತಾ ಇದೆ. ಇಂತಹ ಮಹತ್ವವನ್ನು ಕಳೆದ 20 ವರ್ಷಗಳಿಂದ ಇಲ್ಲಿ ನಡೆಸಿಕೊಂಡು ಬರ್ತಿರುವಂತಹ ಶ್ರೀಯುತ ಬಾಳಪ್ಪ ಪೂಜಾರಿಯವರು ಸ್ವತಃ ಯೋಗದಿಂದ ತಾನು ಪ್ರಯೋಜನ ಪಡೆದು ಆ ಪ್ರಯೋಜನವನ್ನು ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯೋಗ ದಿನ, ಈ ಸಂದರ್ಭದಲ್ಲಿ ಈಗ ವಿಶ್ವ ಯೋಗ ದಿನವಾಗಿ ಆಚರಣೆ ಆಗುವ ಸಂದರ್ಭದಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ ಮತ್ತು ನೀವು ಸಮಾಜಕ್ಕೆ ಕೊಡುವ ಸಂದೇಶ ಏನು? ಮೋದಿಯವರು ನಿಜ ಯೋಗ ಮೊದಲೇ ಇದ್ದರೂ ಕೂಡ ಇದನ್ನು ವಿಶ್ವಕ್ಕೆ ಕೊಟ್ಟವರು ಮೋದಿ ಅಂತ ಹೇಳಬೇಕು. ಅದಕ್ಕೆ ಕ್ರೆಡಿಟ್ ಅವರಿಗೆ ಹೋಗ್ತದೆ, ಬೇರೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಲಹೆ ಕೊಟ್ಟವರು ತುಂಬ ಜನ ಇದ್ದಾರೆ. ನಮ್ಮ ಯೋಗ ಗುರುಗಳು, ದೊಡ್ಡ ದೊಡ್ಡ ಯೋಗ ಗುರುಗಳು ಇದ್ದಾರೆ. ರವಿಶಂಕರ್ ಗುರೂಜಿ ಇರ್ಬೋದು ಅಥವಾ ಬೇರೆ BKS ಅಯ್ಯಂಗಾರ್ ಇರ್ಬೋದು, ಅದೇ ರೀತಿಯವರು ತುಂಬ ಜನ ಇದ್ದಾರೆ. ಆದರೆ ಮೋದಿಯವರು ಅದನ್ನು ತಗೊಂಡು ಅವರು ಸ್ವತಃ ಯೋಗ ಪಟುಗಳು ಮೋದಿಯವರು ಕೂಡ. ಹಾಗೆ ಅದನ್ನು ಅಂದರೆ ಆರೋಗ್ಯವನ್ನು ಮದ್ದು ಯಾವುದು ಪಾರ್ಶ್ವ ತೊಂದರೆ ಇಲ್ಲದೆ ತೆಗೆಯುವಂಥದ್ದು ಯೋಗದಲ್ಲಿ ಮಾತ್ರ ಅಂತ ಅರಿತುಕೊಂಡು ಅದನ್ನು ಈಗ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳುವುದಾಗಿ ಪ್ರತಿಯೊಬ್ಬರು ಯೋಗ ಕಲೀಲಿಕ್ಕೆ ಅಭ್ಯಾಸ ಮಾಡಬೇಕು. ನಾನಿಲ್ಲಿ ಯೋಗಾಭ್ಯಾಸ ಮಾಡುವುದಂದರೆ ಈಗ ಕೆಲವರಿಗೆ ಹಣ ಕೊಡಲಿಕ್ಕೆ ಫೀಸು ಸಣ್ಣ ಮಟ್ಟಿನ ಫೀಸು ಕೊಡಬೇಕು, ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಇರ್ತದೆ, ಅದಕ್ಕೆ ಕೊಡಬೇಕಾಗ್ತದೆ. ಈಗ ಒಂದು ವೇಳೆ ಕೊಡಲಿಕ್ಕೆ ಆಗದವರು ಬಂದರೆ ನಾನು ರೆಡಿ ಇದ್ದೇನೆ, ಉಚಿತವಾಗಿ ಯೋಗ ತರಬೇತಿ ಕೊಡಲಿಕ್ಕೆ ನಾನು ರೆಡಿ ಇದ್ದೇನೆ. ಅದೊಂದು ನಾನು ಸಂದೇಶ ಕೊಡೋದು ಅಷ್ಟೇ. ಯಾರೇ ಇರಲಿ, ಅದು ಅವರು ಇವರಂತ ಏನಿಲ್ಲ, ಯೋಗಕ್ಕೆ ಆರೋಗ್ಯಕ್ಕೆ ಬೇಕಾಗಿ ಯೋಗ ಇರುವಂಥದ್ದು. ಬಂದು ನನ್ನಲ್ಲಿ ಮಾತಾಡ್ಬೋದು. ಅಂದರೆ ಅಲ್ಲಿ ಹೋದರೆ ಅಷ್ಟು ಹಣ ಕೊಡಬೇಕಾ, ಇಷ್ಟು ಹಣ ಕೊಡಬೇಕಾ, ಅದರ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ, ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಉಲ್ಲಾಸದಲ್ಲಿ ಬರಬೇಕು, 4 ದಿವಸ ಬಂದು ನಿಲ್ಲಿಸೋದಲ್ಲ. ಯಾವಾಗ ಈ ಉಚಿತವಾಗಿ ಬರ್ತಾರೋ ಅವರು ಸ್ವಲ್ಪ ದಿವಸದಲ್ಲಿ ನಿಲ್ಲಿಸ್ತಾರೆ. ಅದು ಮಾತ್ರ ನನಗೆ ಬೇಸರ ಕಾಣ್ತದೆ. ನಾವು ಬಂದ ಮೇಲೆ ಅದರ ಪ್ರಯೋಜನ ಅಂದರೆ ಸ್ವಲ್ಪ ದಿವಸದಲ್ಲಿ ಅದರ ಪ್ರಯೋಜನ ಗೊತ್ತಾಗೋದಿಲ್ಲ. 3 ತಿಂಗಳಾಗುವಾಗ ಯೋಗದ ಪ್ರಯೋಜನ ಗೊತ್ತಾಗ್ತದೆ. ಅದರ ನಂತರ ನಾವು ಪ್ರಾಕ್ಟೀಸ್ ಮಾಡೋದು. ಇದು ನಮ್ಮ ಜೀವನ ಕ್ರಮ ಆಗಬೇಕು. ಯೋಗ ಅಂತ ಹೇಳಿದರೆ ಜೀವನ ಕ್ರಮ. ಇದನ್ನು ಬಿಟ್ಟರೆ ಏನಾದರೂ ಪಾರ್ಶ್ವ ತೊಂದರೆ ಏನಾದರೂ ಬರುವುದೇ ಇಲ್ಲ. ನಾನು ನೋಡಿದ ಮಟ್ಟಿಗೆ ಬರುವುದಿಲ್ಲ. ಈಗ 20 ವರ್ಷದಿಂದ ನೋಡ್ತಾ ಇದ್ದೇನೆ. ಅಂದರೆ 3 ತಿಂಗಳಾಗಿ ಬಿಟ್ಟವರು ಇದ್ದಾರೆ, ಆದರೆ ಅವರಿಗೇನು ತೊಂದರೆ ಆಗಲಿಲ್ಲ. ಇದರಿಂದಾಗಿ ತೊಂದರೆ ಬರುವಂಥ ಯಾವುದೂ ಇಲ್ಲ. ಹಾಗಾಗಿ ಎಲ್ಲರಿಗೆ ನಾನು ಹೇಳುವುದಂತ ಹೇಳಿದರೆ, ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡಿ ಆರೋಗ್ಯವನ್ನು ಕಾಪಾಡಿ. ನಾವು ಮದ್ದಿಗೆ ಸರೆಂಡರ್ ಆಗೋದು ಬೇಡ. ಅಗತ್ಯ ಬಿದ್ದರೆ ಡಾಕ್ಟ್ರುಗಳು ಬೇಕು, ಎಲ್ಲರೂ ಬೇಕು, ಅವರು ಬೇಡ ಅಂತಲ್ಲ. ಇಷ್ಟು ನನ್ನ ಸಂದೇಶ ಇಷ್ಟೇ. ವಿಶ್ವ ಯೋಗ ದಿನದ
ಈ ಸಂದರ್ಭದಲ್ಲಿ. ಕೊಲ್ಲಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಮಂದಿರದಲ್ಲಿ ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯೋಗ ತರಬೇತಿಯನ್ನು ಪಡೆಯುವವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಯೋಗದಿಂದ ಪಡೆದ ಅನುಭವಗಳೇನು, ಅವರಿಗೆ ಯೋಗದಿಂದ ಆದಂತಹ ಆ ಒಂದು ಆರೋಗ್ಯದ ಲಾಭಗಳೇನು ಎನ್ನುವಂತಹ ತಮ್ಮ ಅನುಭವವನ್ನು ಈಗ ಅವರು ಹೊಸಕೊರಲಿನೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರೋಡು ಕಳೆದ 4 ವರ್ಷದಕ್ಕ ಯಾನು ಯೋಗ ತರಬೇತಿ ಅಭ್ಯಾಸ ಮಂತೊಂದುಳ್ಳೆ. ಎಂಕು ತುಂಬು ಬೆರಿ ಬೇನೆ, ಸೊಂಟ ಬೇನೆ, ಗಂಟೆ ಬೇನೆ ಪೂರ ಇತ್ತಂಡು. ಅವೇ ಎಂಕಲ ಈ ಯೋಗ ಗುರುಕುಲ ಏನ ಬಾಲಪ್ಪ ಪೂಜಾರಡ ಯೋಗ ಅಭ್ಯಾಸ ಮಂತದ್ದು ಇತ್ತೆ ತರಬೇತಿ ಇದೆ ತೊಂದುಳ್ಳೆ. ತರಬೇತಿ ಆಯಿ ಬುಕ್ಕ ಯಾನು ಕಂಟಿನ್ಯೂಸ್ ಯಾನು ಯೋಗ ಮಂತೊಂದುಳ್ಳೆ. ಎಂಕ್ ಬೆರಿ ಬೇನೆ, ಗಂಟೆ ಬೇನೆ ಪೂರ ಕಡಿಮೆ ಆಯ್ತಂಡು. ಅಂಚನೆ ಯಾನು ಮಾತ್ರೆಗಳು ದಾದ ಪನ್ಪುಂಡ ಮಾತೆರ್ಲ ಬತ್ತದು ಯೋಗ ಅಭ್ಯಾಸ 3 ತಿಂಗಳು ತರಬೇತಿ ಇದೆ ನೋಡು. ಐರ್ದುಕ್ಕ ಕಂಟಿನ್ಯೂಸ್ ಯೋಗ ಮಂತೊಂದಿಪ್ಪೋಡು ದಾದ ಪಂಡ ಎಂಕ್ಲೆಗ್ ಬಾರಿ ಎಡ್ಡೆ ಗುರುಕುಲು ತಿಕ್ಕದೇರು ತಾಳ್ಮೇಡು ಆತ್ ಶೋಕು ಪಂಡದು ಕೊರ್ಪೇರು. ಆರ್ನಂಚಿನ ಗುರುಕುಲು ತಿಕ್ಕಿರ ಬಾರಿ ಬಂಗ ಅಂಚದಿಪ್ಪನ ಮಾತೆರ್ಲ ಒಂಜಿ ಈ ಯೋಗಾಭ್ಯಾಸ ಮಂತದ್ದು ಆಯ್ತಾ ಪ್ರಯೋಜನ ಪಡೆಯೋಡು ಆರೋಗ್ಯವನ್ನು ಎಡ್ಡೆ ದೀಡು ದಿಯೆ ರಾಪುಂಡು ಪಂಡದು ಯಾನ್ ಪನ್ಪೆ ಯಾನು ಮುತ್ತ ಪೂಜಾರ ಪಂಡದು ಮುಲ್ಪ ಕುಂಪಳಡದು ಬರ್ಪುನು ಯಾನು ಬಾಳಪ್ಪಣ್ಣೆ ಯೋಗ ಗುರು ಬಾಳಪ್ಪಣ್ಣೆ ಹಿಡಿದು ಯಾನು ಕದ ಒಂಜಿ 5 ತಿಂಗಳ ಮುಂಚೆ ಯೋಗ ಅಭ್ಯಾಸ ಮಲ್ತೊಂದುಲ್ಲೆ. ಸುತ್ತಮುತ್ತದ ಸುಮಾರು ಜನ ಬತ್ತದ ನನ್ನ ಯೋಗದ ಅನುಭವವನ್ನು ಪಡೆಯೊಂದಿರೋ ಮಣಿಪಿನಂಗೆ ಮುಲ್ಪದ ಸ್ಟಡಿ ತೆರೆಯೋಂಡೆ ಇಂದೆಡ್ದ ಹಲವಾರು ದೇಹಗ ಆಪಿನಂಚಿನ ಕೆಲವಾರು ಪಿತ್ತ ಅತ್ತಂಡ ವಾಯು ಒಂದು ಇಂಚಿನ ಕೆಲವು ರೋಗಗಳು ಅತ್ತನ ನರನಾಡಿಗಳ ಬರ್ಪಿನಂಚಿನ ಕೆಲವು ರೋಗಗಳು ಅತ್ತಂಡ ದೇಹಕ್ಕೆ ಬರ್ಪಿನ ಕೆಲವು ಬಾಧೆನ ಈ ಯೋಗ ಹೊಡೆದು ಕಮ್ಮಿ ಮಲ್ಪರ ಹಾಪುಂಡು ಕೆಲವನು ಕಳೆವನರ ಹಾಪುಂಡು ನಕ್ಕೆ ದೇಹಕ್ಕೆ ಸುಖ ಬರ್ಪಿನಂಚಿನ ಸಂದರ್ಭ ಉಂಡು ಬರ್ಪಿನ ತೆರೆಯೊಂದು ಯಾನ್ಲ ಒಂಜಿ ಯೋಗಗೂ ಸೇರು ಬರ್ಪಿನ ಒಂಜಿ ಮನಸ್ಸಾಂಡು ಎನ್ನ ಭುಜಟ್ಟು ಕೈಟ್ ಕೆಲವು ನರವುದ ಒಂತೆ ಬೇನೆಲು ಮತ್ತು ಸೋಜನ್ ಬರುತ್ತರು ಮುಂದಕ್ಕೆ ಒಂಜಿ ಸಂದರ್ಭ ಒಂದು ಉಚಿತವಾಯಿನ ಬರ್ಪಿನ ಒಂಜಿ ಸಂದರ್ಭ ಯಾನು ಬಾಳಪ್ಪನ ಬತ್ತದ ಮಲ್ತದ ಯೋಗನ ಅಭ್ಯಾಸ ಮಲ್ತಂದು ಉಂದಟ್ಟು ಎಂಕ್ ಸದುಪಯೋಗ ಆತನು ಪನ್ಪಿನ ಎಂಕ್ ಮನಸ್ಸುಡು ಸಂತೋಷ ಉಂಡು. ಅಂಚನೆ ಇಂಚನೆ ಎನಲಕ್ಕನೆ ಹಲವಾರು ಜನ ಬತ್ತದ ಪ್ರಯೋಜನ ಪಡಂಡ ಎಡ್ಡೆ ಪನ್ಪಿನ ಎನ್ನ ಅಭಿಪ್ರಾಯಡು ಎನ್ನು ಯೋಗದ ದಿನಕ್ಕೆ ಮಾತಿರಲ್ಲ ಶುಭಾಶಯನ ಕೊರೊಂದಿಲ್ಲ. ನಾನು ಬಾಳಪೂಜಾರಿ ಇಲ್ಲಿ ಪ್ರಾರಂಭ ಮಾಡಿದ ಕೂಡಲೇ ನಾನು ಇದಕ್ಕೆ ಸೇರಿದ್ದೆ. ಕೆಲವು ವರ್ಷಗಳಿಂದ ಯೋಗ ಮಾಡ್ತಾಯಿದ್ದೇನೆ. ಇವತ್ತು ಯೋಗ ಗುರುಗಳ ಸ್ಥಾಪಕರಾದಂಥ ಪತಂಜಲಿ ಯೋಗಿಗಳನ್ನು ನಾವು ಸ್ಮರಿಸಬೇಕಾದ್ದು ಭಾಳ ನಮ್ಮದು ಆದ್ಯ ಕರ್ತವ್ಯ. ಅವರು ಪ್ರಾತಸ್ಮರಣೀಯರು. ಅವರಿಗೆ ನಮ್ಮೆಲ್ಲರ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶ್ವಯೋಗ ದಿನಕ್ಕೂ ಶುಭಾಶಯ. ಅಂಚನೆ ಯಾರು ಮುಲ್ಪ 20 ವರ್ಷದ ಮುಂಚೆ ಮುಲ್ಪ ಯೋಗ ಸ್ಟಾರ್ಟ್ ಆನಾಗನೇ ಯೋಗ ಮೇರನೊಟ್ಟಿಗೆ ಬಂತೊಂದಿಲ್ಲ ಬಾಲಪ್ಪನೊಟ್ಟಿಗೆ ಅಂಚ ವಿಶ್ವಯೋಗ ದಿನಕ್ಕೂ ಶುಭಾಶಯ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಯೋಗ ದಿನದ ಈ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವಂತಹ ಒಂದು ಸಂದೇಶ ಇದೆ. ಈ ಯೋಗ ಎನ್ನುವಂತಹದ್ದು ಕೇವಲ ಅದು ನಮ್ಮ ಕೆಲವು ದಿವಸದ ಅಭ್ಯಾಸ ಆಗದೆ ಅದು ನಿರಂತರ ಜೀವನ ಕ್ರಮ ಆಗಿ ಬರಬೇಕು. ಹೇಗೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತೇವೋ, ಬೆಳಗ್ಗೆ ಸಂಜೆ ಹೊತ್ತು ಫಲಾಹಾರಗಳನ್ನು ಸೇವಿಸ್ತೇವೋ, ಇದೇ ರೀತಿಯಾಗಿ ಒಂದು ಹೊತ್ತು ಯೋಗ ಮಾಡುವಂತಹ ಅಭ್ಯಾಸ ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡು ಬಂದರೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬಹುದು. ಈ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಿಂದ ಕೇವಲ ನಮಗೆ ಡಾಕ್ಟರ್ಗಳ ಬಳಿ ಹೋಗುವುದು ಉಳಿಯುತ್ತದೆ ಎನ್ನುವಂತಹದ್ದು ಮಾತಲ್ಲ, ಆದರೆ ಇಂತಹ ಆರೋಗ್ಯದಿಂದ ಸಮಾಜದ ಸ್ವಾಸ್ಥ್ಯ ಹೆಚ್ಚುತ್ತದೆ. ಯಾವ ಸಮಾಜ ಸ್ವಾಸ್ಥ್ಯ ಸಮಾಜವಾಗಿರ್ತದೋ ಆ ಸಮಾಜ, ಆ ಊರು, ಆ ಗ್ರಾಮ ಅಥವಾ ಆ ದೇಶ ಸುದೃಢವಾಗಿರುತ್ತದೆ ಎನ್ನುವಂತಹ ನಂಬಿಕೆ ಪರಿಕಲ್ಪನೆ ನಮ್ಮಲ್ಲಿ ಹಿಂದಿನಿಂದಲೂ ಇತ್ತು. ಅಂತಹ ಒಂದು ವಿಶ್ವ ಯೋಗ ದಿನ ಇವತ್ತು ಆಚರಣೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಯೋಗ ಕಲಿಯುವಂತಾಗಲಿ. ಕಲೀಲಿಕ್ಕೆ ಒಂದು ವೇಳೆ ಇಲ್ಲಿ ತರಬೇತಿಗೆ ಬರುವವರಿಗೆ, ಇಲ್ಲಿ ಹತ್ತಿರದವರಿಗೆ ಅಂತಹ ಒಂದು ಸಣ್ಣ ಮಟ್ಟಿನ ಫೀಸ್ ಕೊಡಲಿಕ್ಕೆ ಆಗದಿದ್ದರೆ ಉಚಿತವಾಗಿ ಆದರೂ ತರಬೇತಿಗೊಳ್ಳಲಿಕ್ಕೆ ಸಿದ್ಧ ಇದ್ದೇನೆ ಎನ್ನುವಂತಹ ಮಾತನ್ನು ಯೋಗ ಗುರುಗಳು ಶ್ರೀಯುತ ಬಾಳಪ್ಪ ಪೂಜಾರಿ ಅವರು ಹೇಳಿದರು. ಇಂತಹ ಯೋಗದ ಆ ಒಂದು ಕಲಿಯುವ ಅವಕಾಶ ಈ ಸುತ್ತಮುತ್ತಲಿನವರಿಗೆ ಎಲ್ಲರಿಗೂ ಅವಕಾಶ ಮುಕ್ತವಾಗಿದೆ. ಎಲ್ಲರೂ ಯೋಗ ಕಲಿಯುವಂತಹ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ಸಮಾಜದ ಸ್ವಾಸ್ಥ್ಯದೆಡೆಗೆ ನಾವು ಸಂಚರಿಸೋಣ. ಈ ವಿಶ್ವ ಯೋಗ ದಿನ ಎಲ್ಲರಿಗೂ ಶುಭವನ್ನು ತರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳು.